ನಮಸ್ಕಾರ. ಆರೋಗ್ಯ ಮಂಥನ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಮಂಗಳೂರಿನ ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಮಂಥನ ಕಾರ್ಯಕ್ರಮ. ನಾನು ಈ ಒಂದು ಮಾತುಕತೆಗೆ ಡಾಕ್ಟರ್ ನಿಯತಿ ಅವರನ್ನು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸ್ತಿದ್ದೇನೆ. ಡಾಕ್ಟರ್ ನಮಸ್ಕಾರ. ಡಾಕ್ಟರ್ ನಿಯತಿಯವರು ಸಹಾಯಕ ಪ್ರಾಧ್ಯಾಪಕರು ದ್ರವ್ಯಗುಣ ವಿಭಾಗ, ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ. ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ನಾವು ಮಾತನಾಡಲಿಕ್ಕೆ ಇರುವಂಥದ್ದು ಉತ್ತಮ ಆರೋಗ್ಯಕ್ಕಾಗಿ ಪಥ್ಯ. ನೀವು ಸಾಮಾನ್ಯವಾಗಿ ಪಥ್ಯ ಅಂದರೆ ಮಾತಾಡಿರ್ತೀರಿ, ಕೇಳಿರ್ತೀರಿ, ಒಂದಷ್ಟು ಪಾಲನೆ ಕೂಡ ಮಾಡಿರ್ತೀರಿ. ಆಯುರ್ವೇದಿಕ್ ಮೆಡಿಸಿನ್ಗೆ ಬರುವಾಗ ಅಥವಾ ಆಯುರ್ವೇದಿಕ್ ವೈದ್ಯಕೀಯ ಪದ್ಧತಿಯಲ್ಲಿ ನಾವು ಪಥ್ಯ ಕಲ್ಪನಾ ಅಂದರೆ ಏನು, ಅದು ಹೇಗಿರುತ್ತೆ, ಯಾವ ರೀತಿಯ ಪಾಲನೆ, ಆರೋಗ್ಯಕ್ಕೆ ಇದು ಯಾವ ರೀತಿಯಲ್ಲಿ ನಮಗೆ ಒಂದು ಒಳ್ಳೆಯ ಬೂಸ್ಟ್ ಕೊಡುತ್ತೆ, ಎಲ್ಲ ವಿಚಾರವನ್ನು ಇವತ್ತಿನ ಮಾತುಕತೆಯಲ್ಲಿ ಡಾಕ್ಟರ್ ನಿಯತಿಯವರು ನಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕಿದ್ದಾರೆ. ಎಸ್ ಡಾಕ್ಟ್ರೇ, ಪಥ್ಯ ಅಂದರೆ ಏನು? ಹೌದು, ಪಥ್ಯ ಅಂದರೆ ಆಯುರ್ವೇದದಲ್ಲಿ ಪಥಂ ಹಿತಂ ಪಥ್ಯಂ ಅಂತ ಹೇಳ್ತಾರೆ. ಅಂದರೆ ಪಥ ಅಂದರೆ ದಾರಿ, ಜೀವನದ ದಾರಿಗೆ ಯಾವುದು ಹಿತವಾಗಿರ್ತದೆ ಅದನ್ನು ಪಥ್ಯ ಅಂತ ಕರೀತಾರೆ. ಇದು ಆಹಾರ ಸಹ ಇರ್ಬೋದು, ಅಥವಾ ವಿಹಾರ ಇರ್ಬೋದು, ಅಥವಾ ನಮ್ಮ ಆಚಾರ ವಿಚಾರ, ಎಲ್ಲವೂ ಯಾವುದು ನಮ್ಮ ಜೀವನದ ದಾರಿಗೆ ಹಿತವಾಗಿರ್ತದೆ ಅದನ್ನು ನಾವು ಪಥ್ಯ ಅಂತ ಹೇಳ್ಕೊಳ್ಬಹುದು. ಅಂದ್ರೆ ಇಲ್ಲಿ ಕೇವಲ ಆಹಾರ ಮಾತ್ರ ಅಲ್ಲ, ನೀವು ಹೇಳೋ ಪ್ರಕಾರ. ಹೌದು, ಯಾವುದೆಲ್ಲ ಈಗ ಆಹಾರ ಬಿಟ್ಟು ಸಹ ನಮ್ಮ ಮಾನಸಿಕ ಸ್ವಾಸ್ಥ್ಯಕ್ಕೆ ಸಹ ಏನೆಲ್ಲ ಆಚಾರ ವಿಚಾರ ಬೇಕು ಅದು ಸಹ ಪಥ್ಯ ಅಂದುಕೊಳ್ತದೆ. ಆದರೆ ಇವತ್ತು ನಾನು ಎಂತ ಹೇಳಿ ಬಯಸಲಿಕ್ಕಿದ್ದೇನೆ ಅಂದರೆ ಆಹಾರ ಕಲ್ಪನದ ಬಗ್ಗೆ. ಈಗಿನ ನೀವು ಅತಿ ಒತ್ತಡ ಇರುವ ಜೀವನದಲ್ಲಿ ನೀವು ನೋಡ್ಬೋದು, ಎಲ್ಲರೂ ಅನ್ಟೈಮ್ಲಿ ಪ್ರೊಸೆಸಿಂಗ್ ಅಂದರೆ ಅಕಾಲಿಕ ಆಹಾರ ಸಂಸ್ಕರಣೆ ಮಾಡ್ತಾರೆ, ಅಥವಾ ಅನ್ಟೈಮ್ಲಿ ಇಂಟೇಕ್ ಆಫ್ ಫುಡ್ ಅಂದರೆ ಅಕಾಲ ಅನಿಯಮಿತ ಆಹಾರ, ಸರಿಯಾದ ಒಂದು ಟೈಮಿಂಗ್ಸ್ ಇರುವುದಿಲ್ಲ ಊಟೋಪಚಾರಕ್ಕೆ. ಈವನ್ ಮಾಡುವಾಗ ಸಹ ಹಾಗೆ, ಸಂಸ್ಕರಣೆ ಮಾಡುವಾಗ ಸಹ ಫಾಸ್ಟ್ ಫುಡ್ ಪದ್ಧತಿ ಅಂದರೆ ಈಗ ಮನೆಯಲ್ಲಿ, ಹೊರಗೆ ಅಂತ ಅಲ್ಲ, ಮನೆಯಲ್ಲಿ ಮಾಡುವಾಗ ಸಹ ಕ್ವಿಕ್ ಆಗಿ ಆಗಬೇಕು, ಯಾಕಂದರೆ ಕೆಲಸಕ್ಕೆ ಹೋಗುವವರು. ಆಗ ಅದರಿಂದನೇ ಬೇರೆ ಆರೋಗ್ಯ ಸಮಸ್ಯೆ ಕಾಡ್ತದೆ. ಅದಕ್ಕೋಸ್ಕರ ಅಥವಾ ಮುಂಚಿನ ಆರೋಗ್ಯ ಮೇಂಟೈನ್ ಮಾಡಲಿಕ್ಕೆ ಅಂತಲೇ ನಮ್ಮ ಆಚಾರ್ಯರು ಈ ಆಹಾರ ಕಲ್ಪನವನ್ನೇ ಔಷಧವಾಗಿ ಹೇಗೆ ಕೊಡ್ಬೋದು ಅನ್ನುವಂಥದ್ದು ಈ ವಿವಿಧ ಪಥ್ಯ ಕಲ್ಪನಾ ಅಥವಾ ಕೃತಾನ್ನ ವರ್ಗದಲ್ಲಿ ಹೇಳಿದ್ದಾರೆ ನಮ್ಮ ಆಚಾರ್ಯ. ನಾವು ದಿನನಿತ್ಯ ಸೇವಿಸುವಂತ ಆಹಾರನೇ ಒಂದು ಮಟ್ಟಿಗೆ ಅದು ಬೇರೆ ಬೇರೆ ಅನುಪಾತದಲ್ಲಿ ಹೇಳ್ತಾರೆ. ಅದನ್ನು ಹೇಗೆ ನಾವು ಔಷಧವಾಗಿ ಸಹ ಬಳಸ್ಬೋದು, ಅದೇ ರೀತಿ ಉತ್ತಮ ಆರೋಗ್ಯಕ್ಕೆ ಸಹ ಅದನ್ನು ದಿನಚರ್ಯದಲ್ಲಿ ಸಹ ನಾವು ಬಳಸ್ಕೊಳ್ಬೋದು. ದಿನಚರ್ಯ ಅಥವಾ ಋತುಚರ್ಯೆಯಲ್ಲಿ. ಅದು ಬಿಟ್ಟರೆ ರೋಗ ಅವಸ್ಥೆಯಲ್ಲಿ ಸಹ ಇದನ್ನು ತಗೊಂಡ್ರೆ ಉತ್ತಮ ಅನ್ನೋದನ್ನ ಉಲ್ಲೇಖಿಸಲಾಗಿದೆ. ಇದು ಡಾಕ್ಟರ್, ಸಾಮಾನ್ಯವಾಗಿ ಜನರಿಗೆ ಒಂದು ಅಭಿಪ್ರಾಯ ಬರುತ್ತೆ, ಏನಂತ ಹೇಳಿದ್ರೆ ಪಥ್ಯ ಅಂತ ಹೇಳಿದ್ರೆ ಎಲ್ಲ ಆಹಾರವನ್ನು ಬಿಡುವುದು ಅಂತ. ಏನು ಹೇಳ್ತೀರಿ? ಹಾಗೆ ಎಲ್ಲವನ್ನು ನಿರಾಕರಿಸುವುದು ಸಹ ಪಥ್ಯವಲ್ಲ. ಯಾವುದು ನಮಗೆ ಹಿತವಾಗಿರ್ತದೆ ಅದನ್ನು ತಗೊಳ್ಳೋದು ಪಥ್ಯ. ಹಾಗೆ ಬಿಡುವಂಥದ್ದು ಅಂದರೆ ಈಗ ಒಂದು ರೋಗಕ್ಕೆ ಏನೋ ಒಂದು ಕಾರಣ ಇರ್ತದೆ, ಆಹಾರ ಇರ್ಬೋದು, ವಿಹಾರ ಇರ್ಬೋದು, ಹಾಗೆ ಅದನ್ನು ನಿಧಾನ ಅಂತ ಹೇಳ್ತೇವೆ. ಸೊ ಅಂಥದನ್ನು ಬಿಡುವಂಥದ್ದು ನಿಧಾನ ಪರಿವರ್ಜನ ಅಂತ ಹೇಳ್ತಾರೆ. ಅದನ್ನು ಪಥ್ಯ ಅಂತ ಹೇಳಲಿಕ್ಕಾಗಲ್ಲ. ಈಗ ಒಬ್ಬನಿಗೆ ಶ್ವಾಸ ರೋಗ ಅಥವಾ ದಮ್ಮು ಇದ್ದರೆ ಅವನಿಗೆ ಶೀತ ಪದಾರ್ಥ ಅಥವಾ ಶೀತಕಾಲ ಅದು ಅಪಥ್ಯವಾಗಿರ್ತದೆ, ಅಥವಾ ಅದರಿಂದ ಅವನಿಗೆ ರೋಗ ಬಂದಿರ್ತದೆ, ಅದು ರೋಗಕ್ಕೆ ಕಾರಣ ಅಥವಾ ನಿಧಾನ. ಅದನ್ನು ಬಿಟ್ಟು ಅವನು ಉಷ್ಣ ಗುಣಯುಕ್ತ ಆಹಾರ ತಗೊಳ್ಳೋದನ್ನು ನಾವು ಪಥ್ಯ ಅಂತ ತಗೊಳ್ಬೋದು. ಹಾಗೆ ಎಲ್ಲವನ್ನು ಒಮ್ಮೆಗೆ ಬಿಡಲಿಕ್ಕೆ ಆಗಲ್ಲ, ಯಾಕಂದರೆ ಒಂದೇ ಪದ್ಧತಿಯನ್ನು ಅವನು ಫಾಲೋ ಮಾಡ್ಕೊಂಡು ಬಂದಿರ್ತಾನೆ. ಹಾಗೆ ಒಮ್ಮೆಲೆ ಆಹಾರ ಪದ್ಧತಿಯನ್ನು ಬಿಟ್ಟರೂ ಸಹ ಅದು ಬೇರೆ ರೀತಿಯ ಸಮಸ್ಯೆಗೆ ಕಾರಣವಾಗುತ್ತೆ. ಹಾಗೆ ದೇಹ ಅಥವಾ ಕಾಲ ದೇಶ ನೋಡಿ ಇಂಥ ಪಥ್ಯ ಕಲ್ಪನಾನ ನಾವು ಪ್ರಯೋಗ ಮಾಡಬೇಕಾಗ್ತದೆ. ಒಟ್ಟಾರೆಯಾಗಿ ಈ ಪಥ್ಯ ಕಲ್ಪನದ ಅವಶ್ಯಕತೆ ಏನು ಅಂತ? ಹೌದು, ಎಂತ ಆಗ್ತದೆ ಅಂದರೆ ಬೇರೆ ಬೇರೆ ಋತುಚರ್ಯದಲ್ಲಿ ಬೇರೆ ಬೇರೆ
ಹೊರಗೆ ಸಹ ಹಾಗೆ ದೇಹದಲ್ಲಿ ಸಹ ಹಾಗೆ ಡಿಫ್ರೆಂಟ್ ಚೇಂಜಸ್ ಆಗ್ತದೆ ನಮ್ಮ ದೇಹದಲ್ಲಿ ಸಹ ಹಾಗೆ ಹೊರಗೆ ಸಹ ಹಾಗೆ. ಈಗ ನಾವು ಕಾಲಮಾನಕ್ಕೆ ಸಂದರ್ಭಪಟ್ಟ ಹಾಗೆ ಬದಲಾಗುತ್ತೆ ಅಂತ ಹೇಳ್ಬೋದು. ಈಗ ವಸಂತ ಋತುವಲ್ಲಿ ಫಸ್ಟ್ ಅದೇ ಶಿಶಿರ ಋತುವಲ್ಲಿ ಸ್ಟಾರ್ಟ್ ಆದರೆ ಈಗ ನಾವು ಆದಾನ ಕಾಲ ಯಾವುದು ಹೇಳ್ತೇವೆ ಅದರಲ್ಲಿ ದೇಹ ಬಲ ಸಹ ಹಾಗೆ ಅಗ್ನಿ ಬಲ ಸಹ ಹಾಗೆ ಕಮ್ಮಿ ಆಗ್ತಾ ಕ್ಷೀಣ ಆಗ್ತಾ ಬರ್ತದೆ. ವಸಂತಕ್ಕೆ ಬರುವಾಗ ಕಫದೋಷ ಪ್ರಕೋಪ ಆಗ್ತದೆ, ಹಾಗೆ ಗ್ರೀಷ್ಮಕ್ಕೆ ಬರುವಾಗ ಕಫದೋಷ ವಿಲಯನ ಆಗ್ತದೆ ಅಂತ ನಾವು ಹೇಳ್ತೇವೆ. ಆಗ ಇನ್ನೂ ನಮ್ಮ ಅಗ್ನಿಬಲ ದೇಹಬಲ ಕುಂಠಿತವಾಗಿ ಬರ್ತದೆ. ಆಗ ಇಂಥದ್ದು ಪಥ್ಯಕಲ್ಪನದಲ್ಲಿ ಯಾವುದು ಆ ಋತುಗೆ ಸಂಬಂಧಪಟ್ಟದ್ದು, ಆ ಋತುಗೆ ಯಾವ ಥರ ಗುಣಯುಕ್ತ ಆಹಾರ ತಗೋಬೇಕನ್ನೋದು ಈ ಪಥ್ಯಕಲ್ಪನದಲ್ಲಿ ಹೇಳ್ತಾರೆ. ಈಗ ಡಾಕ್ಟರ್, ಸಾಮಾನ್ಯವಾಗಿ ನಮ್ಮ ಕರಾವಳಿ ಭಾಗದಲ್ಲೇ ಜನರು ಏನಾಗ್ತದೆ ಅಂತ ಹೇಳಿದ್ರೆ ವರ್ಷ ಪೂರ್ತಿ ಒಂದೇ ರೀತಿಯ ಒಂದು ಆಹಾರ ಪದ್ಧತಿಯಲ್ಲಿ ಇರ್ತಾರೆ. ನೀವು ಹೇಳುವಂಥದ್ದು ಋತುಮಾನಕ್ಕೆ ತಕ್ಕ ಹಾಗೆ ನಮ್ಮ ಆಹಾರ ಪದ್ಧತಿಯನ್ನು ಬದಲಿಸಬೇಕು ಅಂತ. ಯಾಕಂದರೆ ಒಂದು ಋತುವುದು ಗುಣ ಬೇರೆ ಇನ್ನೊಂದಿರ್ತದೆ. ಈಗ ಅದೇ ಹೇಳಿದಾಗೆ ಆದಾನ ಕಾಲದಲ್ಲಿ ಹೀಗೆ ನಾವು ಕ್ರಮೇಣವಾಗಿ ಅಗ್ನಿಬಲ ಕಮ್ಮಿ ಆಗ್ತದೆ. ಆಮೇಲೆ ವರ್ಷ ಋತುವಿಂದ ಮತ್ತು ಶರದ್ ಮತ್ತು ಹೇಮಂತ ಹೋಗುವಾಗ ಇದು ಅಗ್ನಿಬಲ ಜಾಸ್ತಿ ಆಗ್ತಾ ಹೋಗ್ತದೆ. ಆಗ ಇನ್ನೊಂದು ಥರದ್ದು ಅಂದರೆ ಈಗ ಇಲ್ಲಿ ಈ 3 ಋತುವಲ್ಲಿ ಆದಷ್ಟು ಲಘು ಆಹಾರ, ಉಷ್ಣ ಆಹಾರ ಅಂತ ತಗೊಳ್ಬೇಕು. ಆಮೇಲೆ ಈಗ ವರ್ಷ ಋತು ಅಥವಾ ಹೇಮಂತ ಋತು ಆದಷ್ಟು ಮಧುರ ರಸದ್ರವ್ಯ, ಯಾಕಂದರೆ ದೋಷ ಒಂದೊಂದು ಋತುವಲ್ಲಿ ಒಂದೊಂದು ಥರ ಲಕ್ಷಣ ತೋರಿಸ್ತದೆ. ಹಾಗಾಗಿ ಅದಕ್ಕೆ ತಕ್ಕಂತೆ ನಮ್ಮ ಆಹಾರವನ್ನು ಸಹ ನಾವು ಬದಲಿಸಬೇಕಾಗ್ತದೆ. ಎಲ್ಲನೂ ಒಟ್ಟಿಗೆ ಬದಲಿಸಿ ಅಂತ ಹೇಳೋದಲ್ಲ, ಅಲ್ಲಿ ಒಂದೊಂದು ಹೊತ್ತಿಗೆ ಇರ್ಬೋದು. ಈಗ ಈ ಋತುವಲ್ಲಿ ಈಗ ವಸಂತ ಋತು ಇದ್ದರೂ ಸಹ ಲಕ್ಷಣ ಗ್ರೀಷ್ಮ ಋತುದು ಉಂಟು. ಆದರೂ ಸಹ ನೀವು ನೋಡ್ಬೋದು ನಮಗೆ ಸ್ವಲ್ಪ ಹಸಿವು ಕಮ್ಮಿ ಇರ್ತದೆ. ಈಗ ಹೊರಗಡೆ ಫಂಕ್ಷನ್ ಜಾಸ್ತಿ ಉಂಟು, ಈಗ ಹೋದಾಗ ಸಹ ಅಲ್ಲಿ ಊಟ ಮಾಡಿ ಬಂದ ಮೇಲೆ ಅದರದ್ದು ಊಟದ ಪರಿಣಾಮ ಸಹ ಇರ್ಬೋದು. ಇಲ್ಲದಿದ್ದರೂ ಸಹ ನೀವು ಹೀಗೆ ನೋಡುವಾಗ ಸ್ವಲ್ಪ ಅಷ್ಟು ಇರಲ್ಲ. ಆಗ ನೀವು ಇಂಥದ್ದು ನಮ್ಮ ಗುರುಯುಕ್ತ ಆಹಾರ ಅಥವಾ ಗುರುಗುಣಯುಕ್ತ ಆಹಾರ, ಮಧುರ ರಸ ಇದ್ದ ಆಹಾರ ತಗೊಂಡ್ರೆ ಇನ್ನೂ ಅದು ಅಗ್ನಿಗೆ, ಈಗ ನಾವು ಹೇಗೆ ಒಲೆಯಲ್ಲಿ ಅಗ್ನಿ ಇಟ್ಟು ನೀರು ಹಾಕಿದರೆ ಹೇಗೆ ಅಗ್ನಿ ಶಮನ ಆಗ್ತದೆ ಹಾಗೆ ಆಗ್ತದೆ. ಅದಕ್ಕೆ ಇಂಥ ಪಥ್ಯಕಲ್ಪನ ಹೇಳಿದ್ದಾರೆ. ಅದರಲ್ಲಿ ನಮಗೆ ಈ ಋತುಗೆ ಯಾವ್ದು ಬೇಕೋ ಅಂಥದ್ದು ತಗೋಬೇಕು. ಅದು ಆರೋಗ್ಯ ಪಾಲನೆಗೋಸ್ಕರ ಒಂದು. ಇನ್ನೊಂದು ರೋಗ ಬಂದಾಗ, ಈಗ ಜ್ವರ ಇದ್ದರೆ ಹೇಳ್ತಾರೆ ಆದಷ್ಟು ಲಂಘನ ಮಾಡಬೇಕಂತ ಹೇಳ್ತಾರೆ. ಲಂಘನ ಅಂದರೆ ಉಪವಾಸ. ಉಪವಾಸ ಅಂದರೆ ಕಂಪ್ಲೀಟ್ ಅಲ್ಲ, ಸ್ವಲ್ಪ ಈ ಲಘು ಆಹಾರಯುಕ್ತ ಕಲ್ಪನೆ ಯಾವ್ದು ಹೇಳಿದ್ದಾರೆ ಅದನ್ನು ತಗೊಳ್ಬೋದು. ಹಾಗೆ ಅತಿಸಾರ ಬೇದಿ ಆದಾಗ ಸಹ ಹಾಗೆ ಫುಲ್ ಎಂತ ತಗೊಳ್ಳದೆ ಇರಲಿಕ್ಕೆ ಸಹ ಆಗಲ್ಲ. ಆಗ ಇಂಥ ಕಲ್ಪನನ ನಾವು ತಗೋಬೇಕು. ಹಾಗೆ ಶರದ್ ಋತುವಲ್ಲಿ ಪಿತ್ತ ಪ್ರಕೋಪ ಆಗ್ತದೆ. ಪಿತ್ತ ಪ್ರಕೋಪ ಆದಾಗ ಶೀತ ಗುಣಯುಕ್ತ ಅಥವಾ ಶೀತ ವೀರ್ಯಯುಕ್ತ ದ್ರವ್ಯ ಬಳಸಬೇಕಾಗ್ತದೆ. ಹಾಗಲ್ಲಿ ಇದೇ ಪಥ್ಯಕಲ್ಪನದಲ್ಲಿ ಪಾನಕ ಅನ್ನುವಂಥದ್ದು ಕಲ್ಪನ ಹೇಳಿದ್ದಾರೆ. ಹಾಗೆ ಪಾಯಸ ಸಹ ಹೇಳಿದ್ದಾರೆ. ಪಾಯಸ ಈಗ ಮಧುರ ರಸಯುಕ್ತ ದ್ರವ್ಯ, ಅದು ಪಿತ್ತಕ್ಕೆ ಒಳ್ಳೆಯದು ಮಧುರ ರಸ ಸೇವನೆ ಮಾಡಿದರೆ. ಹಾಗೆ ವಿವಿಧ ಬಗೆಯ ಪಥ್ಯಕಲ್ಪನ ಉಲ್ಲೇಖಿಸಿದ್ದಾರೆ. ವಿವಿಧ ಬಗ್ಗೆ ಅಂತ ಹೇಳಿದ್ರೆ ಯಾವುದೆಲ್ಲ ಸಾಮಾನ್ಯವಾಗಿ ಈಗ ಮೇ ಬಿ ಈ ಋತುವಿಗೆ ಬೇಕಿದ್ರೆ ಈ ಋತುವಿಗೆ ಮೇಯ್ನ್ ಆಗಿ ಅಂದರೆ ಮುಖ್ಯವಾಗಿ ಮಂಡ, ಪೇಯ, ವಿಲೇಪಿ, ಯವಾಗು, ಹಾಗೆ ಕೃಷರ ಅಂತ, ಕೃಷರನ್ನು ನಾವೆಂತ ಕಿಚಡಿ ಅಂತ ಹೇಳ್ತೇವೆ ಅದು. ಹಾಗೆ ತಕ್ರ ಕಲ್ಪನ, ತಕ್ರ ಈಗಕ್ಕಿಂತಲೂ ಸ್ವಲ್ಪ ಶಿಶಿರ ಋತುವಲ್ಲಿ ಸ್ವಲ್ಪ ಶೀತಕಾಲದಲ್ಲಿ ತಗೋಬೋದು. ಯಾಕಂದರೆ ತಕ್ರ ಅಂದರೆ ಮಜ್ಜಿಗೆ ಅಂತ ನಾವು ಎಂತ ಹೇಳ್ತೇವೆ. ಆದರೆ ನಾವು ಮಾಡುವಂಥ ಮಜ್ಜಿಗೆ ಬರೀ ಮೊಸರಿಗೆ ನೀರು ಹಾಕಿ ಮಿಕ್ಸ್ ಮಾಡಿ ತಗೊಳ್ಳು ಹಾಗೆ ಹೇಳಿಲ್ಲ, ಇಲ್ಲಿ ಬೇರೆಯೇ ವಿಧಾನ ಹೇಳಿದ್ದಾರೆ. ಹಾಗೆ ಅದು ತಕ್ರ ಕಲ್ಪನ. ಹಾಗೆ ಯೂಷ ಕಲ್ಪನ, ಸೂಪ, ನಾವು ಯಾವುದೀಗ ಸೂಪ್ ಅಂತ ಹೋಟೆಲಲ್ಲಿ ಅದನ್ನು ಸಹ ಅವರು ಉಲ್ಲೇಖಿಸಿದ್ದಾರೆ ಹೇಗೆ ಮಾಡಬೇಕಂತ. ಸೂಪ ಕಲ್ಪನ ಅದೆಲ್ಲ ಲಘು ಆಹಾರ, ಲಘು ಗುಣಯುಕ್ತ ಅಥವಾ ಗ್ರಾಹಿ ಗುಣಯುಕ್ತ ಯಾವ್ದು ಕಲ್ಪನೆ ಹೇಳಿದೆ ಅದನ್ನೇ ಈ ಋತುಗೆ. ಅದು ಬಿಟ್ಟರೆ ಈಗ ಈ ವಸಂತ ಋತುವಲ್ಲಿ
ಶೋಧನಾ ಕ್ರಿಯೆ ಅಥವಾ ಪಂಚಕರ್ಮ ಸಹ ಹೇಳಿದ್ದಾರೆ ಒಂದೊಂದು ಋತುವಿಗೆ. ಸ್ಪೆಷಲಿ ವಸಂತ ಋತುವಲ್ಲಿ ವಮನ ಕರ್ಮ ಅಂದರೆ ಉತ್ಕ್ಲೇಶ ದೋಷನ ಮುಖ ಭಾಗೇನ ಹೊರಗೆ ತೆಗೆಯೋದು. ಹಾಗೆ ಶರದ್ ಋತುವಲ್ಲಿ ವಿರೇಚನ ಹೇಳಿದ್ದಾರೆ. ಅದಂದರೆ ಕಾಯಿಲೆ ಬಂದದಕ್ಕೆ ಅಂತಲ್ಲ, ಋತುವಿಂದಾಗಿಯೇ ನಮ್ಮ ಒಳಗಡೆ ಕೆಲವು ದೋಷ ಪ್ರಕೋಪ ಆಗಿರ್ತದೆ. ಆಗ ಅದನ್ನು ಶುದ್ಧೀಕರಣ ಮಾಡುವಂಥದ್ದು ಸ್ವಸ್ಥತನ ಮೇಂಟೈನ್ ಮಾಡಲಿಕ್ಕೆ. ಆಗ ಅದರಲ್ಲಿ ವಮನದಲ್ಲಿ ಪುನಃ ಪೂರ್ವಕರ್ಮ ಅಂತ ಉಂಟು. ಪೂರ್ವಕರ್ಮದಲ್ಲಿ ಸ್ನೇಹಪಾನ ಕೊಡ್ತಾರೆ, ಅಂದರೆ ಸ್ನೇಹ ಸಂಸ್ಕಾರಿತ ಘೃತಪಾನ ಕೊಡ್ತಾರೆ. ಆಗ ಸಹ ಹಾಗೆ ಬೇರೆ ಈ ಗುರುಗುಣಯುಕ್ತ ಶೀತ ಪದಾರ್ಥ ಸೇವನೆ ಎಲ್ಲ ಮಾಡಲಿಕ್ಕೆಲ್ಲ ಇವನ್ ವಿಹಾರ ಸಹ ಹೇಳಿದ್ದಾರೆ. ಆಗ ಬಾಯಾರಿಕೆ ಅಥವಾ ಹಸಿವು ಆದಾಗ ಮಾತ್ರ ತಿನ್ನಲಿಕ್ಕೆ. ಆಗ ಈ ಮೊದಲಿದ್ದು ನಾನು ಯಾವುದು ಮಂಡ ಪೇಯ ಎಲ್ಲ ಹೇಳಿದ್ದೇನೆ ಅದನ್ನು ಬಳಸ್ಕೊಳ್ಬೋದು. ಹಾಗೆ ವಮನ ಕರ್ಮ ಆದಮೇಲೆ ಸಂಸರ್ಜನ ಕ್ರಮ ಅಂತ ಹೇಳಿದ್ದಾರೆ. ಅದರಲ್ಲಿ ಸಹ ಅಂದರೆ ವಮನ ಕರ್ಮ ಆದಮೇಲೆ ನಮ್ಮ ಜಠರ ಮತ್ತು ವಿಸರ್ಜನಾ ಕ್ರಿಯೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ, ಕುಂಠಿತವಾಗ್ತದೆ. ಆಗ ಸಡನ್ನಾಗಿ ನಮ್ಮ ನಾರ್ಮಲ್ ಡಯಟ್ ತಗೊಂಡ್ರೆ ಮನೆಯಲ್ಲಿ ಏನು ತಿಂತೇವೆ ಅದು ಇನ್ನಷ್ಟು ಪ್ರಾಬ್ಲಮ್ ಆಗ್ಬೋದು. ಅದಕ್ಕೆ ಈ ಪಥ್ಯಕಲ್ಪನ ಫಾಲೋ ಮಾಡಬೇಕಂತ ಹೇಳ್ತಾರೆ. ಅಂದರೆ ವಮನ ಕರ್ಮ ಆದ ಮೇಲೆ ಮೊದಲಿಗೆ ಮಂಡ ಅಂದರೆ ತುಂಬ ಲಘು ಇರುವಂಥದ್ದು ಅದು ಹೇಳ್ತೇನೆ. ಆಮೇಲೆ 1-3 ಡೇಸ್ ಬಿಟ್ಟು ಅವರ ಅಗ್ನಿ ನೋಡಿ ಮತ್ತು ಪೇಯ. ಸೊ ಮೇಯ್ನಾಗಿ ಇಲ್ಲಿ ಅಗ್ನಿಬಲ ಮೇಂಟೈನ್ ಮಾಡಲಿಕ್ಕೆ ಅಥವಾ ಕಾಪಾಡಲಿಕ್ಕೆ ಇಂಥ ಪಥ್ಯಕಲ್ಪನನ ಹೇಳ್ತಾರೆ. ಪಥ್ಯ ಅಂತ ಹೇಳಿದ್ರೆ ನಮ್ಮಲ್ಲಿ ಸಾಮಾನ್ಯವಾಗಿಂದ ನಂಬಿಕೆ ಇದೆ ನೋಡಿ, ಎಲ್ಲರೂ ನಾ ಮಟ್ಟಿಗೆ ತ್ಯಜಿಸುವುದಂತ. ಅದು ಅಲ್ಲ. ಆಹಾರವನ್ನೇ ನಾವು ಔಷಧಿಯಾಗಿ ಅದನ್ನು ಪರಿವರ್ತನೆ ಮಾಡಿಕೊಳ್ಳುವಂಥದ್ದು ಅಂತ ನಾವು ಡಾಕ್ಟರ್ ಬ್ರೇಕ್ಗಿಂತ ಮೊದಲು ಮಾತನಾಡೋ ಸಂದರ್ಭದಲ್ಲಿ ವಿವಿಧ ಪಥ್ಯ ಕಲ್ಪನದ ಬಗ್ಗೆ ಮಾತಾಡ್ತಾ ಇದ್ದೆವು. ಎಸ್, ವಿವಿಧ ಪಥ್ಯಕಲ್ಪನ ಹೇಳುವ ಮುಂಚೆ ಇದರ ಬಗ್ಗೆ ಮೇಯ್ನಾಗಿ ಆಚಾರ್ಯ ಕಶ್ಯಪರು ಇದನ್ನು ಉಲ್ಲಂಘನೆ ಬೇರೆ ಬೇರೆ ಸಂಹಿತೆಯಲ್ಲಿ ಸಹ ಉಂಟು. ಚರಕ ಸಂಹಿತೆಯಲ್ಲಿ ಸಹ ಕೃತಾನ್ನ ವರ್ಗ ಅಂತ ಹೇಳಿ ಬೇರೆ ಬೇರೆ ಆಹಾರ ಕಲ್ಪನ. ಬಟ್ ಆಚಾರ್ಯ ಕಶ್ಯಪರು ಈ ಆಹಾರವನ್ನು ಮಹಾಭೇಷಜ ಅಂತ ಹೇಳಿದ್ದಾರೆ, ಅಂದರೆ ಒಂದು ಉತ್ತಮ ಔಷಧ ಅಂತ ಹೇಳಿದ್ದಾರೆ. ಆಮೇಲೆ ಎಂತ ಉತ್ತಮ ಔಷಧ ಅಂತ, ಯಾಕಂದರೆ ಆಹಾರದಲ್ಲೇ ಏನಾದರೂ ಹೆಚ್ಚು ಕಮ್ಮಿ ಆದ್ರೇ ರೋಗ ಬರೋದು. ಹಾಗಾಗಿ ಇದನ್ನೇ ನಾವು ಉತ್ತಮ ಭೇಷಜವಾಗಿ ಪ್ರಯೋಗ ಮಾಡಬೇಕಂತ ಹೇಳ್ತಾರೆ. ಅದಕ್ಕೆ ಒಂದು ಶ್ಲೋಕ ಸಹ ಹೇಳ್ತಾರೆ ಅಂತಂದರೆ, ಪಥ್ಯೆ ಸತಿ ಗದಾರ್ಥಸ್ಯ ಕಿಂ ಔಷಧ ನಿಷೇವಣಂ, ಪಥ್ಯೆ ಅಸತಿ ಗದಾರ್ಥಸ್ಯ ಕಿಂ ಔಷಧ ನಿಷೇವಣಂ. ಅಂದರೆ ಫಸ್ಟ್ ಲೈನಲ್ಲಿ ಪಥ್ಯೆ ಸತಿ ಗದಾರ್ಥಸ್ಯ ಅಂದರೆ ಗದಾರ್ಥಸ್ಯ ಅಂದರೆ ರೋಗ. ನೀವು ಪಥ್ಯ ತಗೊಂಡ್ರೆ ದಿನಚರಿ ಅಥವಾ ಋತುಚರಿ ಯಾವುದೇ ಔಷಧ ಬೇಕಾಗಂತ ಇಲ್ಲ. ರೋಗ ಸೇವನೆ ಮಾಡಿದರೆ ಯಾವುದೇ ಔಷಧ ಬೇಕಾಗಿಲ್ಲ. ಪಥ್ಯೆ ಅಸತಿ ಕಿಂ ಗದಾರ್ಥಸ್ಯ ಕಿಂ ಔಷಧ ಅಂದರೆ ಪಥ್ಯ ತಗೊಳ್ಳದೆ ನೀವು ಔಷಧ ಪ್ರಯೋಗ ಮಾಡಿದರೆ ಅದು ಎಂಥ ಸಹ ಪ್ರಯೋಜನ ಕೊಡಲ್ಲ. ಅಂದರೆ ಪಥ್ಯೆಗೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ. ಹಾಗಾಗಿ ಅವರು ಮೇಯ್ನ್ ಪ್ರಾಮುಖ್ಯ ಕೊಡ್ತಾರೆ ಇದೆ. ಮೊದಲಿಗೆ ಮಂಡ, ಪೇಯ, ವಿಲೇಪಿ, ಯಾವಾಗು ಅಂತ 4. ಇದರಲ್ಲಿ ಮಂಡದಲ್ಲಿ ಹೇಗೆ ಅಂದರೆ 1 ಮತ್ತು 14 ಅನುಪಾತದಲ್ಲಿ ಅಕ್ಕಿ ಮತ್ತು ನೀರನ್ನು ತಗೊಂಡು ಹೀಗೆ ವಿವಿಧ ಪಥ್ಯಕಲ್ಪನೆಯಲ್ಲಿ ಹಾಗೆ ಹೇಳ್ತಾರೆ. ರೇಷ್ಯೋದಲ್ಲಿ ಅನುಪಾತದಲ್ಲಿ ತಗೊಂಡು ಮಂದಾಗ್ನಿಯಲ್ಲಿ ಬೇಯಿಸೋದು. ಆ ರಿಸಲ್ಟೆಂಟ್ ಮೇಲೆ ಈ ಬೇರೆ ಬೇರೆ ವಿವಿಧ ಕಲ್ಪನನ್ನು ಹೇಳ್ತಾರೆ. ಎಕ್ಸಾಂಪಲ್ ಇದೆ, ಮಂಡದಲ್ಲಿ 1 ಮತ್ತು 14 ಅನುಪಾತದಲ್ಲಿ ಅಕ್ಕಿ ಮತ್ತು ನೀರನ್ನು ತಗೊಂಡು ಬೇಯಿಸಿ ಲಾಸ್ಟಿಗೆ ಅದು ಸೂತ್ರೀಕರಣದ ನೀರಿನ ಅಂಶ ಅಂತ ಸಿಗ್ತದೆ. ನಾವು ಗಂಜಿ ಅಥವಾ ತೆಲಿ ಯಾವುದು ತಗೋತೇವೆ ಅದನ್ನು ಪ್ರಯೋಗಿಸೋದು. ಇದು ತುಂಬ ಲಘು ಇರ್ತದೆ. ಗ್ರಾಹಿ ಅಂದರೆ ಆದಷ್ಟು ಈ ಬೇದಿ ಎಲ್ಲ ಇದ್ದಾಗ ಜಾಸ್ತಿ ನೀರಿನ ಅಂಶ ಹೋಗದಾಗೆ ನೋಡ್ಕೊಳ್ತದೆ. ಮತ್ತು ದೀಪಕ, ಪಾಚಕ ಅಂದರೆ ಅಗ್ನಿ ದೀಪಕ ಇರ್ತದೆ. ಮತ್ತು ಏನಾದರೂ ಆಮ ಫಾರ್ಮೇಷನ್ ಇದ್ದರೆ ಅಂಥದನ್ನು ಪಚನ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಇದನ್ನು ಜಾಸ್ತಿಯಾಗಿ ಜ್ವರ ಇದ್ದಾಗ, ಜ್ವರದಲ್ಲಿ ಅಂದರೆ ಸ್ಪೆಷಲಿ ತರುಣ ಜ್ವರ ಅಂದರೆ ಸ್ಟಾರ್ಟಿಂಗ್ 7 ಡೇಸ್ ಅಥವಾ ಸ್ಟಾರ್ಟಿಂಗ್ 6 ಡೇಸ್ ಏನಿರ್ತದೆ ಆ ಟೈಮಲ್ಲಿ ಬಳಸಬೇಕಂತ ಹೇಳ್ತಾರೆ.
ಅದು ಬಿಟ್ಟರೆ ಅದೇ ಸ್ನೇಹಪಾನದಲ್ಲಿ ಬಾಯಾರಿಕೆ ಆದಾಗ ಇದನ್ನು ಕುಡಿಬಹುದು. ಹಾಗೆ ಇನ್ನೊಂದು ಕಲ್ಪನಾ, ಇದರಲ್ಲಿ ಮಂಡ ಕಲ್ಪನದಲ್ಲಿ ಪುನಃ ಲಾಜ ಮಂಡ ಅಂತ ಹೇಳ್ತಾರೆ. ಲಾಜ ಅಂದರೆ ಹೊದ್ದಲನ್ನು ಅಕ್ಕಿಯ ಬದಲಿಗೆ ಹೊದ್ದಲು ಹಾಕಿ 14 ಪಾಟಲ್ಲಿ ನೀರು ಹಾಕಿ ಹಾಗೆ ಬೇಯಿಸಬೇಕು. ಆ ತಿಳಿಯನ್ನು ಸಹ ನಾವು ತಗೊಂಡ್ರೆ ಬೇದಿ ಅತಿಸಾರಕ್ಕೆ ಸಹ ಉತ್ತಮ. ಹಾಗೆ ವಾಟ್ಯಮಂಡ ಅಂತ ಹೇಳ್ತಾರೆ. ವಾಟ್ಯಮಂಡದಲ್ಲಿ ಹುರಿದ ಈ ಬಾರ್ಲಿ ಮತ್ತು ಗೋಧಿಯ ಅಂಶನ ಬೇಯಿಸೋದು ಇದೇ ಅನುಪಾತದಲ್ಲಿ. ಮತ್ತು ಪೇಯ ಕಲ್ಪನಾ, ಪೇಯದಲ್ಲಿ ಸಹ ಹಾಗೆ 1:14 ರೇಷಿಯೋ ಅನುಪಾತದಲ್ಲಿ ಅಕ್ಕಿ ಮತ್ತು ನೀರನ್ನು ಬೇಯಿಸಿ ಮಂದಾಗ್ನಿಯಲ್ಲಿ ಬೇಯಿಸಿ, ಇದರಲ್ಲಿ ತಿಳಿಯಂಶ ಜಾಸ್ತಿ, ಸ್ವಲ್ಪ ಸಿಕ್ಕತ್ತ ಭಾಗ ಅಥವಾ ಸ್ವಲ್ಪ ಅನ್ನ ಬೆಂದದನ್ನು ಮಿಕ್ಸ್ ಮಾಡಿ ತಗೊಳ್ಳೋದು. ಇದು ಸಹ ಹಾಗೆ ಲಘುಗುಣಯುಕ್ತ ಇರ್ತದೆ, ಗ್ರಾಹಿ ಇರ್ತದೆ, ದೀಪಕ ಪಾಚಕ ಇರ್ತದೆ, ಮತ್ತು ಸಂಸರ್ಜನ ಕ್ರಮದಲ್ಲಿ ಉಪಯೋಗಿಸ್ತಾರೆ. ಹಾಗೆ ಇದರೊಟ್ಟಿಗೆ ನೀವು ಶುಂಠಿ ಮತ್ತು ಪಿಪ್ಪಲಿ ಮತ್ತು ಮರಿಚ ಅಂದರೆ ಕಾಳುಮೆಣಸು ಸ್ವಲ್ಪ ಹಾಕಿದರೆ ಅದು ಈವನ್ ಗಂಟಲು ರೋಗಗಳಲ್ಲಿ ಸಹ, ಅಂದರೆ ಈ ಕೆಮ್ಮು ಇದ್ದಾಗ, ಶೀತ ಇದ್ದಾಗ ಸಹ, ಜ್ವರ ಒಟ್ಟಿಗೆ ಇದ್ದಾಗ ಇದರೊಟ್ಟಿಗೆ ಪ್ರಯೋಗಿಸ್ಬೋದು. ಹಾಗೆ ನೆಕ್ಸ್ಟ್ ಇದು ಯವಾಗು ಕಲ್ಪನಾ ಅಂತ ಹೇಳ್ತಾರೆ. ಯವಾಗು ಕಲ್ಪನಾದಲ್ಲಿ 1:4 ಅಂದರೆ 1:4 ಅನುಪಾತದಲ್ಲಿ ಅಕ್ಕಿ ಮತ್ತು ಇದರಲ್ಲಿ ಜಾಸ್ತಿಯಾಗಿ ಅನ್ನ ಸಿಕ್ಕತ್ತ ಭಾಗನ ಜಾಸ್ತಿ ಇರ್ತದೆ, ನೀರಿನ ಅಂಶ ಸ್ವಲ್ಪ ಕಮ್ಮಿ ಇರ್ತದೆ, ಸ್ವಲ್ಪ ಗಂಜಿ ಅಂಶ ಜಾಸ್ತಿ ಇರ್ತದೆ. ಇದು ಸಹ ಹಾಗೆ, ಇದು ಸ್ವಲ್ಪ ನೀವು 6 ದಿವಸ ಆದಮೇಲೆ ಕೊಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು ಜ್ವರ ಅಥವಾ ಅತಿಸಾರ. ಮತ್ತು ಅತಿಸಾರ ಇದ್ದಾಗ ಇದರೊಟ್ಟಿಗೆ ನೀವು ದಾಳಿಂಬೆದು ಸಿಪ್ಪೆ ಸಹ ಹಾಕ್ಬೋದು, ಅದರೊಟ್ಟಿಗೆ ಶುಂಠಿ ಸಹ ಹಾಕ್ಬೋದು, ಅದರೊಟ್ಟಿಗೆ ಬೇಯಿಸಿ ತಗೊಳ್ಬೋದು. ಹಾಗೆ ನೆಕ್ಸ್ಟ್ ವಿಲೇಪಿಯಲ್ಲಿ 1:6 ಪಾರ್ಟ್ ಅನುಪಾತದಲ್ಲಿ ಅನ್ನ ಬೇಯಿಸಿ ಅದನ್ನು ಸೇವಿಸಿ ಅಂತದ್ದು. ಅದರಲ್ಲಿ ಸ್ವಲ್ಪ ಜಾಸ್ತಿ ಅಂಶ ಇರ್ತದೆ, ಅನ್ನದ್ದು ಪಾರ್ಟು, ನೀರಿನ ಅಂಶ ಸ್ವಲ್ಪ ಕಮ್ಮಿ ಇರ್ತದೆ. ಹಾಗೆ ಇವನ್ ನಮ್ಮ ಓದನ ಕಲ್ಪನಾ ಅಂದರೆ ಅನ್ನವನ್ನು ಸಹ ಹೇಗೆ ಬೇಯಿಸ್ಬೇಕಂತ ಸಹ ಅನುಪಾತ ಹೇಳಿದ್ದಾರೆ. ಈಗ ನಾವು ಕುಕ್ಕರಲ್ಲಿ ಅಥವಾ ಮನೆಯಲ್ಲಿ 1:2 ಪಾರ್ಟಲ್ಲಿ ಬೇಯಿಸ್ತೇವೆ, ಬಟ್ ಇಲ್ಲಿ ಬೇರೆ ಬೇರೆ ಅನುಪಾತ ಹೇಳಿದ್ದಾರೆ. 1:4 ಹೇಳಿದ್ದಾರೆ, 1:5 ಹೇಳಿದ್ದಾರೆ, 1:6. ಅದು ಯಾಕೆ ಹೇಳಿದ್ದಾರೆ ಅಂದರೆ ಆ ಅನುಪಾತದಲ್ಲಿ ಕೆಲವು ಪೌಷ್ಟಿಕಾಂಶದ್ದು ಲಿಬ್ರೇಟ್ ಆಗ್ತದೆ. ಹಾಗಾಗಿ ವಿವಿಧ ರೇಷಿಯೋ ಹೇಳಿರ್ತಾರೆ. ನಾವು ಅರ್ಜೆಂಟಲ್ಲಿ ಕುಕ್ಕರಲ್ಲಿ ಹಾಕಿ ಇಷ್ಟೇ ಬೇಗ ಆಗಲಿ ಅಂತ ಏನೋ ಮಾಡ್ತೇವೆ, ಅದು ಹಾಗೆ ಇರಲ್ಲ. ಈ ಬೇರೆ ಬೇರೆ ಅನುಪಾತ ಇದ್ದ ಕಾರಣಕ್ಕೋಸ್ಕರ ಬೇರೆ ಬೇರೆ ಪೌಷ್ಟಿಕಾಂಶ ಬಂದಿರ್ತದೆ, ಆ ಕಾರಣದಿಂದಾಗಿ ಬೇರೆ ಬೇರೆ ಹೇಳ್ತಾರೆ. ಹಾಗೆ ತಕ್ರ ಕಲ್ಪನಾ ಅಂತ ನಾವು ಎಂತ ಹೇಳ್ತೇವೆ. ತಕ್ರ ಅಂದರೆ ಮಜ್ಜಿಗೆ, ಅದೇ ಮೊದಲೇ ಹೇಳಿದ ಹಾಗೆ ಮಜ್ಜಿಗೆ ನಾವು ಇಲ್ಲೀಗ ಮೊಸರು ಮತ್ತು ನೀರು ಸೇರಿಸಿ ಮಿಕ್ಸ್ ಮಾಡಿ ತಗೋತೇವೆ. ಅದು ಶೀತ ಇರ್ತದೆ, ಅದರಿಂದ ಕೆಲವರಿಗೆ ನಾವು ಮಜ್ಜಿಗೆ ಕುಡಿದ್ರೂ ಸಹ ನನಗೆ ಶೀತ ಆಯ್ತಲ್ಲ ಮೊಸರು ಅಂತ ಹೇಳ್ತಾರೆ. ಅದು ಹಾಗಲ್ಲ, ಅದು 1 ಪಾರ್ಟ್ ಮೊಸರು ತಗೊಂಡು ಅದಕ್ಕೆ 2 ಪಾರ್ಟ್ ನೀರು ಹಾಕಿ 1 ಪ್ರಹರ ಕಾಲ ಅಂದರೆ 3 ಗಂಟೆ ಅದನ್ನು ಮಂಥನ ಮಾಡಬೇಕು ಅಥವಾ ಚರ್ನಿಂಗ್ ಮಾಡಬೇಕು. ಆಗ ಅದರದ್ದು ಬೆಣ್ಣೆ ಅಂಶ ಎಲ್ಲ ಹೋಗಿ ಎಂತ ಉಳಿತದೆ, ಅದು ಬಜ್ಜಿಗೆ ಅಥವಾ ತಕ್ರ ಅಂತ ತಗೋತೇವೆ. ಅದರಲ್ಲಿ ಪುನಃ ಲಘು ಗುಣ ಇರ್ತದೆ, ಸ್ವಲ್ಪ ಉಷ್ಣ ಗುಣ ಸಹ ಇರ್ತದೆ. ಅದು ನಮ್ಮ ಜೀರ್ಣಶಕ್ತಿಗೆ ಒಳ್ಳೆ ಆಗ್ತದೆ. ಅಂದರೆ ಅಗ್ನಿಮಾಂದ್ಯ ಇದ್ದವ್ರು ಸಹ ಕುಡಿದ್ರೆ ಶೀತ ಕೂಡ ಆಗಲ್ಲ. ಅದಕ್ಕೆ ಶೀತಕಾಲದಲ್ಲಿ ಇದನ್ನು ಉಪಯೋಗಿಸ್ಬೇಕಂತ ಇಂಡಿಕೇಟ್ ಮಾಡ್ತಾರೆ ಆಚಾರ್ಯರು. ಅಂದರೆ ಇದಕ್ಕೆ ಉಷ್ಣ ಗುಣ ಸಹ ಇರ್ತದೆ, ಸ್ವಲ್ಪ ಆಮ್ಲರಸ, ಮಧುರ ರಸ, ಕಷಾಯ ರಸ ಇರ್ತದೆ. ಮತ್ತು ಈ ಪೈಲ್ಸ್ ಅರ್ಷಸ್ ರೋಗದಲ್ಲಿ ಅಥವಾ ಅಜೀರ್ಣದಲ್ಲಿ ಇರ್ಬೋದು, ಅತಿಸಾರದಲ್ಲಿ ಸಹ ಕೊಡ್ಬೋದು. ಅಥವಾ ಗ್ರಹಣಿ ರೋಗ ಅಂತ ನಾವು ಕರುಳುದು ಸಂಬಂಧಿತ ರೋಗ, ಅದರಲ್ಲಿ ಜಾಸ್ತಿ ಪ್ರಯೋಗ ಮಾಡ್ತಾರೆ. ಇದರಲ್ಲಿ ಸಹ ಬೇರೆ ಬೇರೆ ಟೈಪ್ಸ್ ಪುನಃ ಹೇಳಿದ್ದಾರೆ. ಹಾಗೆ
ನೆಕ್ಸ್ಟ್ ಯೂಷಕಲ್ಪನ ಅಂತ. ಯೂಷಕಲ್ಪನದಲ್ಲಿ ಈ ಶಿಂಬಿ ಧಾನ್ಯ, ನಮ್ಮದು ಧಾನ್ಯ ದ್ವಿದಳ ಧಾನ್ಯ ಯಾವುದುಂಟು ಅದರ ಪ್ರಯೋಗದ ಬಗ್ಗೆ ಹೇಳಿದ್ದಾರೆ. ಅಂದರೆ ಒಂದು ಪಾರ್ಟ್ ದ್ವಿದಳ ಧಾನ್ಯ ಯಾವುದು ಸಹ ಆಗ್ಬೋದು, ನಮ್ಮದು ಹೆಸರು ಬೇಳೆ ಇರ್ಬೋದು ಅಥವಾ ಉದ್ದಿನ ಬೇಳೆ ಇರ್ಬೋದು ಅಥವಾ ಹುರುಳಿ ಇರ್ಬೋದು. ಅದನ್ನು ಆ ಮನುಷ್ಯನ ಪ್ರಕೃತಿ ನೋಡಿ ಅಥವಾ ಆ ಋತುಗೆ ಸಂಬಂಧಿತ ಅವರ ಗುಣ ನೋಡಿ ಪ್ರಯೋಗ ಮಾಡ್ತಾರೆ. ಈಗ ಸ್ಪೆಷಲಿ ಈ ಋತುವಲ್ಲಿ ಆದಷ್ಟು ಹೆಸರು ಬೇಳೆ ಪ್ರಯೋಗ ಮಾಡಿದರೆ ಉತ್ತಮ. ಅದನ್ನು 1:4 ಪಾರ್ಟ್ ಅಲ್ಲಿ ಅದರೊಟ್ಟಿಗೆ ಸ್ವಲ್ಪ ಸೈಂಧವ ಉಪ್ಪು ಮತ್ತು ಶುಂಠಿ ಮತ್ತು ಸ್ವಲ್ಪ ತುಪ್ಪ ಅಥವಾ ಸ್ನೇಹಾಂಶ ಯಾವುದು ಸಹ ಆಗ್ತದೆ ಮಾಡಿ ಬೇಯಿಸಿ ಅದನ್ನು ಅರೆಗನ ಪದಾರ್ಥ, ಅರೆಗನ ಅಂದರೆ ಸ್ವಲ್ಪ ತಿಕ್ ಸೂಪ್ ಕನ್ಸಿಸ್ಟೆನ್ಸಿ ಇರ್ತದೆ ಬಟ್ ಸ್ವಲ್ಪ ತಿಕ್ ಇರ್ತದೆ, ಅದನ್ನು ಪ್ರಯೋಗ ಮಾಡ್ಬೋದು. ಅದು ಸಹ ಉತ್ತಮ. ಅದು ಬೇರೆ ಬೇರೆ ಕಾಯಿಲೆಯಲ್ಲಿ ಸಹ ಕೊಡ್ಬೋದು. ಈಗ ಮುಂಚೆ ಹೇಳಿದ ಹಾಗೆ ಅತಿಸಾರದಲ್ಲಿ ಬೇದಿಯಲ್ಲಿ ಸಹ ಕೊಡ್ಬೋದು ಅದನ್ನು, ಬಟ್ ಆಮ ಹೋಗಿರಬೇಕು, ಆಗ ಇದನ್ನು ಉಪಯೋಗಿಸ್ಬೋದು. ಹಾಗೆ ಇನ್ನು ವಿವಿಧ ಸೂಪಕಲ್ಪನ ಸಹ ಹೇಳಿದ್ದಾರೆ. ಸೂಪ ಹೇಳಿದ ಹಾಗೆ ಅದರಲ್ಲಿ ಇದು ಇನ್ನೂ ಅಂದರೆ ಜಲೀಯ ಅಂಶ ಜಾಸ್ತಿ ಇರ್ತದೆ. ಸ್ವಲ್ಪ ತಿಕ್ ಇರ್ತದೆ, ಅಂದರೆ ಅರೆಗನ ಇರ್ತದೆ. ಸೂಪದಲ್ಲಿ 1:14 ಪಾರ್ಟ್ಸ್ ನೀರು ಹಾಕಿ ದ್ವಿದಳ ಧಾನ್ಯವನ್ನು ಬೇಯಿಸೋದು. ಅದಕ್ಕೆ ಸಹ ಹಾಗೆ ಸೈಂಧವ ಉಪ್ಪು ಹಾಕ್ತಾರೆ, ಅರಿಶಿಣ ಹಾಕ್ತಾರೆ ಮತ್ತು ಹಿಂಗು ಎಲ್ಲ ಹಾಕಿ ಅದನ್ನು ಮಂದಾಗ್ನಿಯಲ್ಲಿ ಬೇಯಿಸೋದು. ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ. ಅದನ್ನು ಈ ಕೆಮ್ಮು ಇರುವಾಗ ಅಥವಾ ಜ್ವರ ಇರುವಾಗ ಬಿಸಿ ಬಿಸಿಯಾಗಿ ಕೊಡುವಂಥದ್ದು. ಹಾಗೆ ಇದು ಡಾಕ್ಟರ್ ಈಗ ಒಟ್ಟು ಪಥ್ಯಕಲ್ಪನದ ಪ್ರಾಮುಖ್ಯತೆ, ಅದೇ ಪ್ರಾಮುಖ್ಯತೆ ನೀವು ನೋಡಿರ್ಬೋದು. ಈಗ ಇದೆಲ್ಲ ಯಾವುದು ಅಷ್ಟು ವೆಚ್ಚಕಾರಿ ಅಲ್ಲ, ಅಂದರೆ ಕಮ್ಮಿ ಖರ್ಚು ಅಥವಾ ಕಡಿಮೆ ವೆಚ್ಚದಲ್ಲಿ ನೀವು ಮನೆಯಲ್ಲೇ ಸಿಗುವಂಥ ಪದಾರ್ಥದಲ್ಲಿ ಮಾಡುವಂಥದ್ದು. ಅಂದರೆ ಈಗ ಮನೆಯಲ್ಲೇ ನಾವು ಸ್ವಲ್ಪ ಏನಾದರೂ ಜ್ವರ ಬರುವ ಹಾಗೆ ಆಗ್ತದೆ ಅಥವಾ ಕೆಮ್ಮು ನೆಗಡಿ ಸ್ಟಾರ್ಟ್ ಆಗ ನೀವು ಔಷಧದ ಪ್ರಯೋಗ ಮಾಡುವ ಮುಂಚೆ ಇದನ್ನು ನೀವು ಮನೆಯಲ್ಲೇ ಆಹಾರವನ್ನು ಔಷಧವಾಗಿ ಹೇಗೆ ತಗೊಳ್ಬೇಕು ಅದನ್ನು ಸರಳ ವಿಧಾನ, ಈಗ ಇದಕ್ಕೆ ಅಂತ ತುಂಬ ಹೊತ್ತು ಆಗಲ್ಲ, ಸರಳ ವಿಧಾನದಲ್ಲಿ ಹೇಳಿದ್ದಾರೆ. ಮತ್ತು ಕಡಿಮೆ ವೆಚ್ಚದಲ್ಲಿ ಸಹ ಉಂಟು, ಮತ್ತು ಸುಲಭವಾಗಿ ಸಹ ತಯಾರಿಸ್ಬೋದು, ಸುಲಭವಾಗಿ ಸಂಸ್ಕರಣೆ ಸಹ ಮಾಡ್ಬೋದು. ಹಾಗಾಗಿ ಅದೇ ಹೇಳಿದಾಗೆ ಔಷಧ ಇಲ್ಲದೇ ನಾವು ಇದನ್ನು ನಮ್ಮ ಮನೆಯಲ್ಲಿ ಸಹ ಉಪಯೋಗಿಸಿ ರೋಗವನ್ನು ತಡೆಗಟ್ಟಬಹುದು, ರೋಗ ಬಾರದಂತೆ ನೋಡ್ಕೊಳ್ಬೋದು. ಬಂದರೂ ಸಹ ನಮ್ಮ ಬೇರೆ ಆಹಾರ, ಈಗ ಜ್ವರ ಬಂದಾಗ ನಾವು ಕಾಮನ್ ಆಗಿ ಬ್ರೆಡ್ಡ ಬಿಸ್ಕಿಟ ಅಂತ ತಗೋತೇವೆ, ಬಟ್ ನಮಗೆ ಗೊತ್ತಿರಲ್ಲ ಆ ಬ್ರೆಡ್ ಏನು ಮೈದಾದಲ್ಲಿ ಮಾಡಿರ್ತಾರೆ, ಅಥವಾ ನೀವು ಗೋಧಿದೆ ಬ್ರೆಡ್ ಅಂತ ತಗೊಳ್ಳಿ, ಅದು ಸಹ ಆ್ಯಕ್ಚುಲಿ ಗುರುಗುಣಯುಕ್ತ ಇರ್ತದೆ. ಆದರೆ ನಮ್ಮ ಇಲ್ಲಿ ವಾಟ್ಯ ಮಂಡದಲ್ಲಿ ಅಂತ ಹೇಳಿದಾಗ ಹುರಿದ ಗೋಧಿ ತಗೋಬೇಕಾದ್ರೆ ಹುರಿಯುವಾಗ ಆ ಗುರು ಅಂಶ ಸ್ವಲ್ಪ ಅಗ್ನಿಯ ಸಂಸ್ಕರಣೆಯಿಂದಾಗಿ ಸ್ವಲ್ಪ ಗುರುಗುಣ ಕಮ್ಮಿ ಆಗ್ತದೆ. ಹಾಗಾಗಿ ಇಂಥದ್ದು ತಗೊಂಡ್ರೆ ಉತ್ತಮ. ಅಂದರೆ ಮನೆಯಲ್ಲೇ ಆಹಾರ ನಾವು ಬ್ರೆಡ್ ಅಥವಾ ಬೇರೆ ಬಿಸ್ಕಿಟ್ ಜ್ವರ ಬಂದಾಗ ತಗೊಳ್ಳೋ ಬದಲು ಇಂಥದ್ದನ್ನು ತಗೊಂಡ್ರೆ ಅಗ್ನಿ ಸಹ ಬೇಗ ಶಮನ ಆಗ್ತದೆ. ಮತ್ತು ಜ್ವರ ಅಥವಾ ಅತಿಸಾರ ಇದ್ದಾಗ ಇದನ್ನು ತಗೊಂಡ್ರೆ ಉತ್ತಮ ಅಂತ. ಎಸ್ ಡಾಕ್ಟರ್ ಹೇಳಿದಾಗೆ ಯಾವುದೇ ವಿಶೇಷವಾದಂಥ ಖರ್ಚಿಲ್ಲದೆ ನಾವು ಮನೆಯಲ್ಲೇ ಮಾಡುವಂಥ ನಮ್ಮ ದಿನನಿತ್ಯದ ಆಹಾರನ್ನೇ ಯಾವ ರೀತಿ ಔಷಧಿಯಾಗಿ ನಾವು ಮಾರ್ಪಡಿಸಿಕೊಂಡು ನಾವು ಸೇವಿಸಬೇಕು, ಆ ಮೂಲಕ ಪಥ್ಯದಿಂದ ನಾವು ನಮ್ಮ ಆರೋಗ್ಯಕ್ಕೆ ಯಾವುದೇ ತೊಂದರೆ ಆಗದಾಗೆ ನಾವು ನೋಡಿಕೊಳ್ಬೋದು ಅಂತ. ಎಸ್, ನಾನು ಇವತ್ತಿನ ಈ ಒಂದು ಮಾತುಕತೆಯಲ್ಲಿ ಭಾಗಿಯಾದಂಥ ಡಾಕ್ಟರ್ ನಿಯತಿ ಅವರಿಗೆ ನಾನು ಸಮಸ್ತ ವೀಕ್ಷಕರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದ ಸಮರ್ಪಣೆ ಮಾಡ್ತೀನಿ. ಡಾಕ್ಟರ್ ಥ್ಯಾಂಕ್ ಯು. ಡಾಕ್ಟರ್ ನಿಯತಿ ಅವರು ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ದ್ರವ್ಯಗುಣ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ. ಈ ಒಂದು ಮಾತುಕತೆಯನ್ನು ಮತ್ತೊಮ್ಮೆ ಸಮಾಪನ ಮಾಡೋ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ಧನ್ಯವಾದ ಸಮರ್ಪಡಿಸಿ ಈ ಒಂದು ಮಾತುಕತೆಯನ್ನು ಸಮಾಪನ ಮಾಡ್ತೇನೆ. ಥ್ಯಾಂಕ್ ಯು.